ರಾಜ್ಯದಾದ್ಯಂತ ಇಂದಿನಿಂದ ಪ್ರಾಥಮಿಕ ಶಾಲೆ ಆರಂಭಗೊಂಡಿದ್ದು ಎಲ್ಲ ಮಕ್ಕಳು ಬಹಳ ಸಂತೋಷದಿಂದ ಶಾಲೆಗೆ ಆಗಮಿಸಿದ್ರು. ಬೆಳ್ತಂಗಡಿ ತಾಲೂಕಿನ ನಿಡ್ಲೆ ಸರ್ಕಾರಿ ಶಾಲಾ ಮಕ್ಕಳನ್ನು ತಮ್ಮ ಪೋಷಕರು ಆರತಿ ಬೆಳಗ್ಗೆ ಬರಮಾಡಿಕೊಂಡರು. ಶಾಲಾ ಸಿಬ್ಬಂದಿಗಳು ಶಾಲೆಯನ್ನ ಹೂಗಳಿಂದ ಅಲಂಕರಿಸಿದ್ರು. ಪೋಷಕರು ಮಾತನಾಡಿ, ಕೊರೋನಾದಿಂದ ಮಕ್ಕಳಿಗೆ ಶಾಲೆಗೆ ರಜೆ ಇತ್ತು, ಆದರೆ ಇವತ್ತಿನಿಂದ ಮಕ್ಕಳು ಬಹಳ ಸಂತೋಷದಿಂದ ಶಾಲೆಗೆ ಬಂದಿದ್ದಾರೆ ಎಂದು ಹೇಳಿದರು. 1 ರಿಂದ 5 ಇವತ್ತು ಶಾಲೆ ಪ್ರಾರಂಭ ಆಗಿದೆ. ಮಕ್ಕಳು ಮತ್ತು ಪೋಷಕರು ಬಹಳ ಉತ್ಸಾಹದಿಂದ ಮಕ್ಕಳನ್ನು ಶಾಲೆಗೆ ಕಳಿಸ್ತಾರೆ. ಹಾಗೆ ಶಾಲೆಯಲ್ಲಿ ಸಹ ಒಳ್ಳೆಯ ವಿಜೃಂಭಣೆಯಿಂದ ಅವರನ್ನು ಬರಮಾಡಿಕೊಂಡು ಪೋಷಕರು ಹಾಗೂ ಅಧ್ಯಾಪಕ ವೃಂದದವರು ಕೂಡ ಒಳ್ಳೆಯ ಒಂದು ಉತ್ಸಾಹದಿಂದ ಅವರನ್ನು ಬರಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ಮಕ್ಕಳಿಗೆ ಬೋಧನೆಯನ್ನು ಮಾಡ್ತಾರೆ. ಹಾಗೆ ಇಲ್ಲಿ ಪೋಷಕರು ಬಂದು ಅವರ ಒಳ್ಳೆಯ ಒಂದು ಮೆಚ್ಚುಗೆಯನ್ನು ಅಧ್ಯಾಪಕರ ಮೇಲೆ ಒಂದು ಒಳ್ಳೆಯ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ನಂತರ ಶಾಲಾ ಮುಖ್ಯ ಶಿಕ್ಷಕಿ ಶ್ರೀಮತಿ ವಾಸಂತಿಯವರು ಮಾತನಾಡಿ, ನಮ್ಮ ಶಿಕ್ಷಕ ವೃಂದದವರು ಕೊರೋನಾದ ಸಂದರ್ಭದಲ್ಲಿ ಎಲ್ಲ ಮಕ್ಕಳಿಗೆ ಮನೆಯಲ್ಲಿ ಪಾಠ ಮಾಡುವ ಮೂಲಕ ಆದಷ್ಟು ಮಕ್ಕಳನ್ನ ವಿದ್ಯೆಯಿಂದ ವಂಚಿತ ಆಗದ ರೀತಿ ನೋಡಿಕೊಂಡಿದ್ದೇನೆ. ಇನ್ನು ಮುಂದೆಯೂ ಇದೇ ರೀತಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಲು ಪ್ರಯತ್ನಿಸುತ್ತೇವೆ ಎಂದು ಹೇಳಿದರು. ಈ ಶಾಲೆಯಲ್ಲಿ 130 ಮಕ್ಕಳು ಇದ್ದಾರೆ. 1 ರಿಂದ 7ನೇ ತರಗತಿಯವರೆಗೆ ತರಗತಿಗಳಿದ್ದು 130 ಮಕ್ಕಳಿದ್ದಾರೆ. ಕೇವಲ 3 ಅಧ್ಯಾಪಕರು ಮಾತ್ರ ನಾವು ಕರ್ತವ್ಯವನ್ನು ನಿರ್ವಹಿಸ್ತಿದ್ದೇವೆ. ಸುಮಾರು 1.5 ವರ್ಷದಿಂದ ಈ ನಮ್ಮನ್ನೆಲ್ಲ ವಿಶ್ವದಾದ್ಯಂತ ಕಾಡುತ್ತಿರುವಂತಹ ಈ ಕೊರೋನಾ ಹೆಮ್ಮಾರಿಯಿಂದಾಗಿ ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಒಂದು ಕಾರ್ಯಕ್ರಮಗಳಿಗೆ ತುಂಬ ತೊಡಕಾಗಿದೆ. ಈ ಒಂದು ನಿಟ್ಟಿನಲ್ಲಿ ನಾವು ವಿದ್ಯಾಗಮ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ, ಕೇವಲ ಆವಾಗ ನಾವು 2 ಶಿಕ್ಷಕರಿದ್ದದ್ದು, 2 ಶಿಕ್ಷಕರಾದರೂ ಕೂಡ ಬಹಳ ಒಂದು ಉತ್ತಮವಾಗಿ ಶನಿವಾರ ಆದಿತ್ಯವಾರ ಕೂಡ ಮಕ್ಕಳ ಮನೆಗೆ ಭೇಟಿಯನ್ನು ನೀಡಿ ಭಾಳ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸಿದ್ದೇವೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೇವೆ. ಹಾಗೆಯೇ ಆ ನಂತರ ಮಕ್ಕಳನ್ನು ಗುಂಪುಗಳನ್ನಾಗಿ ಮಾಡಿ, ವಾಟ್ಸಪ್ ಗುಂಪುಗಳನ್ನು ಮಾಡಿ ಅವರಿಗೆ ನಾವು 3 ಶಿಕ್ಷಕರು ಕೂಡ ಆನ್ಲೈನ್ ತರಗತಿಗಳನ್ನು ಬಹಳ ಯಶಸ್ವಿಯಾಗಿ ಮಾಡಿದ್ದೇವೆ.